नमस्कार, कारवार न्यूज तुमगेले स्वागत करता। मंगळवार रात्रीच्या 11 मे पर्यंत 14 दिवस कोरोना कर्फ्यू लागू झाला। सकाळी 10 ते सकाळी 6 पर्यंत गरजेचे वस्तू विकूक आणि खरेदी करूक प्रशासनाने परवानगी दिला। कर्नाटक राज्याचे मुख्यमंत्री BS येडियुरप्पा यांनी 14 दिवस कोरोना कर्फ्यूचो आदेश केला। इमारत बांधकाम कृषी कार्य करूक मात्र अवकाश असा। 14 दिवस बस रेल्वे कसल्या बी वाहन संचाराक अवकाश ना। गुड्स सप्लाय करचे वाहनाक मात्र अवकाश असा। कर्नाटक राज्याच्या सगळे जिल्ह्यात कोरोना कर्फ्यू लागू करूक जिल्हाधिकारीन क्रम घेऊक असे त्यांनी सांगला। उत्तर कन्नड जिल्ह्यात मंगळवार रात्रीच्यान कर्फ्यू लागू झालो। दूध भाजीपालो तसेच गरजेचे वस्तू खरेदी करूक सकाळी 6 ते सकाळी 10 वाजेपर्यंत अवकाश दिला। ಅದಕ್ಕೆ ಯೂಸ್ ಮಾಡ್ಕೊಳ್ತಾರೆ। ಇದರಲ್ಲಿ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಏನಂದರೆ ಯಾರನ್ನೇ ನಾವು ಅಲೋ ಮಾಡಬೇಕು, ಯಾರನ್ನ ನಾವು ಅಲೋ ಮಾಡಬಾರ್ದು। ಇಡೀ ಅಲೋ ಯಾರಾದರೂ ಇದನ್ನು ಪಾಲನೆ ಮಾಡಲಿಲ್ಲ ಅಂದರೆ ಅವರ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ಅನ್ನೋದು 2 ವಿಷಯಗಳಿವೆ। ಮೊದಲನೇ ವಿಷಯಕ್ಕೆ ಬಂದರೆ ನಾವು ಈಗಾಗಲೇ DC ಅವರ ಜೊತೆ ಮಾತಾಡಿದ್ದೀವಿ, ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಎಲ್ಲ ತಹಸೀಲ್ದಾರ್ AC ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ। ಇದಕ್ಕೆ ಮೊದಲನೇದಾಗಿ ಏನಂದರೆ ಏನೇನು ಅಲೋ ಮಾಡ್ತಾರೆ, ಉದಾಹರಣೆಗೆ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸು, ಹಾಸ್ಪಿಟಲ್ಸು, ಪೆಟ್ರೋಲ್ ಪಂಪ್ಸು, ಅಗತ್ಯ ವಸ್ತುಗಳದು, ಮತ್ತು ಕೆಲವು ಬ್ಯಾಂಕ್ಸು, ಮತ್ತು ಬೇರೆ ಏನೇನು ಅದರಲ್ಲಿ ಲಿಸ್ಟೆಡ್ ಇದೆ ಆರ್ಡರಲ್ಲಿ, ಅವರಿಗೆ ಅವರ ಕಂಪನಿ ಕೊಟ್ಟಿರುವಂಥ ID ಕಾರ್ಡ್ ತೋರಿಸಿದ್ರೆ ನಾವು ಅವರನ್ನು ಅಲೋ ಮಾಡ್ತೀವಿ। ಮತ್ತು ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಆಕ್ಟಿವಿಟೀಸು ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಊರುಗಳಿಗೆ ಓಡಾಡುವುದು, ಅಂದರೆ ಮುಖ್ಯವಾದಂಥದ್ದು 3 ಥರ ನಮಗೆ ಟ್ರಾನ್ಸ್ಪೋರ್ಟ್ ಇರ್ತದೆ। ಒಂದು ಟೌನ್ ಒಳಗಡೆ ಇರುವಂಥ ಟ್ರಾನ್ಸ್ಪೋರ್ಟ್, 2ನೇದು ಟೌನಿಂದ ವಿಲೇಜ್ಗೆ ಹೋಗುವಂಥ ಅಗ್ರಿಕಲ್ಚರ್ ಅದು ಇದು ಮಾಡೋದು, 3ನೇದು ವಿಲೇಜಸ್ ಇಂದ ಟೌನ್ ಬರುವಂಥ ಕ್ರೌಡ್। ಈ 3 ನಾವು ಕಡಿವಾಣ ಹಾಕಬೇಕಂದ್ರೆ ಈ ಎಸ್ಪೆಷಲಿ ವಿಲೇಜ್ ಇಂದ ನಾವು ಟೌನ್ ಬರುವಂತವರಿಗೆ ನಾವು ಪಾಸಸ್ ತಹಸೀಲ್ದಾರ್ ಮತ್ತು PDO ಲೆವೆಲ್ ಇಂದ ಕೂಡ ನಾವು ಲಾಸ್ಟ್ ಟೈಮ್ ಪಾಸಸ್ ಕೊಟ್ಟಿದ್ವಿ। ಆ ಪಾಸಸ್ ಕೊಟ್ಟು ಅವರ ಕಡೆಯಿಂದ ನಾವು ಚೆಕ್ ಮಾಡಿ ಅಲೋ ಮಾಡ್ತೀವಿ। ಸ್ವಲ್ಪ ಜನರು ನಮ್ಮ ಜೊತೆ ಸಹಕಾರ ಕೊಡಬೇಕು, ಯಾಕೆಂದ್ರೆ ಲಾಕ್ಡೌನ್ ಮಾಡೋದು ಅನ್ನೋದು ಅದು ನಾವು ಪಾಲನೆ ಮಾಡಲೇಬೇಕು। ಸೊ ಸ್ವಲ್ಪ ಜನರಿಗೆ ಕಷ್ಟ ಆದರೂ ಕೂಡ ನಮ್ಮ ಜೊತೆ ಸಹಕಾರ ಮಾಡಬೇಕು, ನಾವು ಅದನ್ನು ಈ ತರ ಎನ್ಫೋರ್ಸ್ ಮಾಡ್ತೀವಿ। 2ನೇದು ಯಾರು ಉಲ್ಲಂಘನೆ ಮಾಡ್ತಾರೆ ಅದಕ್ಕೆ ನಾವು ಈಗಾಗಲೇ ಲಾಸ್ಟ್ ಟೈಮ್ ಅಂತೂ ಬಹಳಷ್ಟು ಕೇಸಸ್ ಮಾಡಿದ್ದೀವಿ ನಾವು, 269, 270 IPC ಇದರಲ್ಲಿ। ಈ ಸಲ ಮತ್ತೆ ನಾವು ಒಂದು ಮ್ಯಾರೇಜ್ ಫಂಕ್ಷನ್ ಅಲ್ಲಿ ನಾವು ಇಷ್ಟು ಕೇಳಿದ್ರು ಕೂಡ 400 ಜನರು ಸೇರಿ ಮದುವೆ ಮಾಡ್ಕೊಳ್ತಾ ಇದ್ರು, ಅಂತವ್ರ ಮೇಲೆ ನಾವು ಎಪಿಡೆಮಿಕ್ಸ್ ಆಕ್ಟ್ ಕೇಸ್ ಬುಕ್ ಮಾಡ್ತೀವಿ। ಸೊ ಕೇಸ್ ಬುಕ್ ಮಾಡುವಂತ ಅಂತಲ್ಲ, ಅದಕ್ಕೋಸ್ಕರ ಅಂತಲ್ಲ, ಬಟ್ ಯಾರು ಬೇಕಂತ ಉಲ್ಲಂಘನೆ ಯಾರು ಮಾಡ್ತಾರೆ ಅವರ ಮೇಲೆ ನಾವು ಕೇಸ್ ಮಾಡ್ತೀವಿ। ಇನ್ನೊಮ್ಮೆ ವಿಷಯ ಮಾರ್ಕೆಟ್ಸ್ ಬಗ್ಗೆ ತಾವು ಪಾಯಿಂಟ್ ಔಟ್ ಮಾಡಿದಂತ ವಿಷಯ ಆಕ್ಚುಲಿ ವ್ಯಾಲಿಡ್ ಪಾಯಿಂಟ್। 6 to 10 ಇದ್ದಾಗ ಬಹಳ ರಶ್ ಆಗ್ತಾ ಇದೆ ಮಾರ್ಕೆಟ್ ಪ್ಲೇಸಸ್ ಅಲ್ಲಿ, ಎಲ್ಲ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದು ವೈಲೇಟ್ ಆಗ್ತಾ ಇದೆ। ಇದು ಕೂಡ ನಾವು ಪರ್ಯಾಯ ನಾವು ಯೋಚನೆ ಮಾಡ್ತಾ ಇದ್ದೀವಿ। ಏನೇನು ಮ್ಯಾಕ್ಸಿಮಮ್ ಓಪನ್ ಮಾರ್ಕೆಟ್ ಪ್ಲೇಸಸ್ ಅಲ್ಲಿ ನಾವು ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಬಟ್ ಇದರಲ್ಲಿ ಕೂಡ ಜನರದು ನನ್ನ ಪ್ರಕಾರ ಜಾಸ್ತಿ ಜವಾಬ್ದಾರಿ ಇದೆ। ನಾವು ಪೊಲೀಸರು ಎಷ್ಟು ಎನ್ಫೋರ್ಸ್ಮೆಂಟ್ ಮಾಡಿದ್ರು ಕೂಡ ಜನರು ಅರ್ಥ ಮಾಡ್ಕೋಬೇಕು, ಅವ್ರು ಏನಿದೆ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನಿದೆ ಪಾಲನೆ ಮಾಡಬೇಕು। कोरोना पेशंटाक ट्रीटमेंट दिवक जिल्हा प्रशासनान सगळी तयारी केला। प्रत्येक हॉस्पिटलात मेडिसिन तसेच वैद्यकीय कर्मचारी आसात आणि हॉस्पिटलात बेड बी आसात।
असे जिल्हाधिकारी मुल्लई मुदिलन हेमी सांगले. जिल्हाधिकारी मुल्लई मुगिलन हेमी मंगळवाराक प्रेस मिटींग करून सांगले कुमटात आणि शिरशीत आशिल्ले कोविड सेंटर बॅकअप सेंटर करतले ताका लागून सगळी व्यवस्था केला. उत्तर कन्नड जिल्ह्यात सद्याक 557 जम्बो सिलिंडर आणि 142 बारीक सिलिंडर आसात. कारवारच्या मेडिकल कॉलेजात 6 ते 13 किलो लिटर ऑक्सिजन टँक करूक व्यवस्था करतेत आसा. मुखाल्ल्या 10 ते 20 दिसां भितर हे सगळे काम जातले आणि जास्त कोरोना पेशंट होम आयसोलेशनात आसात. भायल्यान म्हणल्यार दुसऱ्या जिल्ह्याच्यान दुसऱ्या राज्याच्यान किंवा भायल देशाच्यान येयल्यार तेमी स्वता जावन एक आठवडो होम क्वॉरंटायनार रावूं जाय आणि कसली लक्षण दिसून येयल्यार माहिती दिवं जाय. तशेंच होम आयसोलेशनात आशिल्ले कोणाक बी कसली बी समस्या जाल्यार ज्या तालुक्यात आशिल्ल्या कोविड सेंटराक कॉल करून माहिती दिवं जाय अशें तेमी सांगले. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅದನ್ನು ಯಾವ ರೀತಿಯಲ್ಲಿ ಎದುರ್ಕೊಳ್ಳೋದು ಅನ್ನೋದು ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಇದರ ಬಗ್ಗೆ ನಮ್ಮ ಮಾಹಿತಿಯನ್ನು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 1830 ಬೆಡ್ಸನ್ನು ನಾವು ಎಲ್ಲ ತಾಲೂಕು ಹಾಸ್ಪಿಟಲ್ಸು, ಕ್ರಿಮ್ಸು ಮತ್ತು ಒಂದು CHC ಅನ್ನು ಸೇರಿಸಿದಂತೆ ಕೋವಿಡ್ಗೆ ಅಂತ ನಾವು ಐಡೆಂಟಿಫೈ ಮಾಡಿಕೊಂಡ್ವಿ. ಅದರ ಪೈಕಿ 1085 ಬೆಡ್ಸು ಜನರಲ್ ಬೆಡ್ಸ್, ಆಕ್ಸಿಜನೇಟೆಡ್ ಹೈ ಫ್ಲೋ ಆಕ್ಸಿಜನೇಷನ್ ಮಾಡಲಿಕ್ಕೆ ಬಂದರೆ ಅದನ್ನು ಯಾವ ರೀತಿಯಲ್ಲಿ ಎದುರ್ಕೊಳ್ಳೋದು ಅನ್ನೋದು ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಈಗಾಗಲೇ ನಮ್ಮಲ್ಲಿ ಅವೈಲಬಲ್ ಇರುವಂಥ ಬೆಡ್ ಆ್ಯಂಡ್ ಇದರ ಬಗ್ಗೆ ನಾವು ಮಾಹಿತಿಯನ್ನು ನೀಡಲು ಇಚ್ಛೆಪಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 1830 ಬೆಡ್ಸನ್ನು ನಾವು ಎಲ್ಲ ತಾಲೂಕು ಹಾಸ್ಪಿಟಲ್ಸು, ಕ್ರಿಮ್ಸು ಮತ್ತು ಒಂದು CHC ಅನ್ನು ಸೇರಿಸಿದಂತೆ 1830 ಬೆಡ್ಸನ್ನು ನಾವು ಕೋವಿಡ್ಗೆ ಸಿಂಪಲ್ ಆಕ್ಸಿಜನ್ ಅಂದರೆ ಆಕ್ಸಿಜನ್ ಕೆಪಾಸಿಟಿ ಇರ್ತದೆ, ಹೈ ಫ್ಲೋ ಇರ್ತದೆ. ICU ಕೇರ್ ಇರುವಂಥ ಬೆಡ್ಸು 136. ಇಷ್ಟು ಬೆಡ್ಸನ್ನು ನಾವು ಕೋವಿಡ್ಗೆ ಅಂತ ನಾವು ಇದು ಮಾಡಬಹುದು. ಇದರ ಪೈಕಿ ಜನರಲ್ ಬೆಡ್ಸಲ್ಲಿ ಈಗ ಸದ್ಯಕ್ಕೆ 562 ಅವೈಲಬಲ್ ಇದೆ, 123 HFNCಯಲ್ಲಿ 5 ಜನ ಇದ್ದಾರೆ, 64 ಬೆಡ್ನಲ್ಲಿ 5 ಜನ ಇದ್ದಾರೆ, ಇನ್ನು 59 ವೇಕೆಂಟ್ ಅವೈಲಬಲ್. ಬರೀ ಆಕ್ಸಿಜನೇಟೆಡ್ 368 ಅಲ್ಲಿ 319 ಅವೈಲಬಲ್ ಅಷ್ಟೇ. ICU ಬೆಡ್ ಅಲ್ಲಿ 76 ಅಲ್ಲಿ 71 ಅವೈಲಬಲ್. ಸೊ ಇದು ಸದ್ಯಕ್ಕೆ ಇರುವಂತ ಸ್ಥಿತಿ ಇದೆ. ಸ್ಪೆಸಿಫಿಕಲಿ ನಮ್ಮದು ನಿಮಗೆಲ್ಲ ಗೊತ್ತಿರುವ ಹಾಗೆ ಟರ್ಷರಿ ಕೇರ್ ಆಗಿ ನಮ್ಮದು ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ದು ಆದ್ಯವಾದಂಥ ಒಂದು ಫೆಸಿಲಿಟಿ ಆಗಿದೆ. ಅದನ್ನು ನಾವು ಸಾಕಷ್ಟು ರೀತಿಯಲ್ಲಿ ಅದರಲ್ಲೇ ನಾವು ನಂಬ್ಕೊಂಡಿದ್ದೀವಿ. ಸೊ ಅಲ್ಲಿ ಈಗ 70 ಕೋವಿಡ್ ಬೆಡ್ಸ್ ಫಾರ್ ಜನರಲ್ ಅಂಡ್ 50 ಕೋವಿಡ್ ಬೆಡ್ಸ್ ಇನ್ ICU ಈಗ ಸದ್ಯಕ್ಕಿರುವಂಥ ನಂಬರ್. ಅದರಲ್ಲಿ ICU ಅಲ್ಲಿ ಸೆಮಿ ಆಕ್ಸಿಜನೇಟೆಡ್, ಇಂಟೆನ್ಸಿವ್ ಆಕ್ಸಿಜನ್ ಎರಡೂ ಸೇರಿ 32 ಜನ ಇದ್ದಾರೆ. 19 ಜನ ಜನರಲ್ ಅಲ್ಲಿ ಇದೆ. ಅಂದ್ರೆ ಹೈ ಫ್ಲೋ ಆಕ್ಸಿಜನ್ ಇಂದ ಸ್ವಲ್ಪ ಪ್ಯೂರ್ ಆಗಿ ಹೊರಗೆ ಬರುವವರು ಮತ್ತೆ ಜನರಲ್ ವಾರ್ಡ್ ಅಲ್ಲಿ ಬಂದಿರ್ತಾರೆ. ಆ ತರ ಎಲ್ಲ ಸೇರಿ 19 ಜನ, 70 ಬೆಡ್ಸ್ ಪೈಕಿ 19 ಜನ ಇದ್ದಾರೆ. टिप्पर लॉरी आणि बायकामध्ये खाती झालेल्या अपघातात बाईक सवार जाग्यावर मरण पावली घटना कारवारातल्या शिरवाडात घडली. किन्नर गावाचो मूल निवासी 31 वर्ष वयाचो विघ्नेश्वर चिंचरकर हेमी अपघातात मरण पावले. शिरवाडच्यान कारवारात येते आशिल्ले बाईक मुखाल्या नेवच्या टिप्पर लॉरीक आपटले आणि टिप्परा टायरा पोंदात बाईक सवार पण घेवन जाग्यार मरण जाले. रुरल पोलीस स्टेशनाचेर कंप्लेंट दर्ज जाला. आज उत्तर कन्नड जिल्ह्यात 201 कोरोना पॉझिटिव्ह केसेस मिळाली. कारवारात 1 मरण झाले आणि 113 लोक बरे झाले.
आज उत्तर कन्नड जिल्ह्यात मिळालेल्या 201 कोरोना पॉझिटिव्ह केसेसपैकी कारवारा 47, अंकोला 7, कुमटा 14, होन्नावर 4, भटकळ 2, शिर्शी 19, सिद्धापूर 11, यल्लापूर 17, मुंडगोड 29, हळ्याळात 44 आणि जोयडात 7 कोरोना पॉझिटिव्ह केसेस मिळली. आजपर्यंत उत्तर कन्नड जिल्ह्या भितर 17,753 कोरोना पॉझिटिव्ह केसेस मिळाली. त्यापैकी 16,168 लोक ट्रीटमेंट घेऊन बरे झाले आणि 1,276 लोक अजूनही ट्रीटमेंट घेते असतात. आजपर्यंत उत्तर कन्नड जिल्ह्या भितर कोरोना पायान 209 लोकांले मरण झाला. आयचो इतलोच न्यूज. मुखाल न्यूज खातीर पळयते रावा कारवार न्यूज कोंकणी. देव बरें करूं. कारवार न्यूजा खातीर सबस्क्राईब करा आणि डेली न्यूजा खातीर बेल आयकॉन प्रेस करा.